ಮುಂಬೈ ಪೊಲೀಸ್ ಅಧಿಕಾರಿಗಳ ರೀತಿ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡುವ ಸೈಬರ್ ವಂಚಕರು ಇದೀಗ ಸೀದಾ ಕೇರಳದ ಸೈಬರ್ ಪೊಲೀಸರಿಗೆ ಕರೆ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಮುಂಬೈನ ಪೊಲೀಸ್ ಅಧಿಕಾರಿ ರೀತಿ ಡ್ರೆಸ್ ಹಾಕಿಕೊಂಡ ವಂಚಕ ತಾನು ಮುಂಬೈನ ಅಧಿಕಾರಿ ಎಂದು ಪರಿಚಯಿಸಿಕೊಂಡಿದ್ದಾನೆ. ತ್ರಿಶೂರ್ ಸೈಬರ್ ಸೆಲ್ ಅಧಿಕಾರಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ವಂಚಕನಿಗೆ ತಾನು ನಿಜವಾಗಿಯೂ ಪೊಲೀಸರೊಂದಿಗೆ ಮಾತನಾಡುತ್ತಿದ್ದೇನೆ ಎಂದು ಮನವರಿಕೆಯಾಗಿದೆ. ಈ ಕುರಿತು ತ್ರಿಶೂರ್ ಸಿಟಿ ಪೊಲೀಸರು ಹಂಚಿಕೊಂಡಿರುವ ವಿಡಿಯೋ ವೈರಲ್ ಆಗಿದ್ದು 1,62,000 ಮಂದಿ ವೀಕ್ಷಿಸಿದ್ದಾರೆ. 7,600 ಮಂದಿ ಲೈಕ್ ಮಾಡಿದ್ದಾರೆ. ನೈಜ ಪೊಲೀಸರ ಜೊತೆ ಮಾತನಾಡುತ್ತಿರುವುದನ್ನು ಕಂಡು ವಂಚಕನು ಒಮ್ಮೆಲೆ ತಬ್ಬಿಬ್ಬಾಗುವುದು ವಿಡಿಯೋದಲ್ಲಿ ಸೆರೆಯಾಗಿದೆ. ಸೈಬರ್ ವಂಚನೆಯ ಅಪಾಯಗಳನ್ನು ವೀಕ್ಷಕರಿಗೆ ತಿಳಿಸಲು ತ್ರಿಶೂರ್ ಪೊಲೀಸರು ವಿಡಿಯೋವನ್ನು ಬಳಸಿದ್ದಾರೆ. ಯಾರಾದರೂ ಸೈಬರ್ ಅಪರಾಧಕ್ಕೆ ಬಲಿಯಾದವರು ತಕ್ಷಣ ಸಹಾಯವಾಣಿ 1930ಗೆ ಕರೆ ಮಾಡುವ ಮೂಲಕ ಅದನ್ನು ವರದಿ ಮಾಡುವಂತೆ ಅವರು ತಿಳಿಸಿದ್ದಾರೆ. हाँ सर, my camera is not working properly, sir. Move your camera a bit down. Put it there. Yes. What do you do? ദൈവമേ, മൂർഖനെയാണല്ലോ ചവിട്ടിയത്. नमस्कार नमस्कार. ये छोड़ दो भाई, ये काम छोड़ दो, आपको अच्छी तरह से नहीं चलेगा, समझा? आपका लोकेशन मुझे मिला है, आपका एड्रेस मुझे मिला है, सब कुछ मुझे मिला है. ये साइबर सेल है भाई, क्या देखो, ये साइबर सेल है.